ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ನಿಮ್ಮ ಫೇವರೇಟ್ ಕುಕಿಂಗ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್ ಮತ್ತು ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್. ಸೊ ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ತಯಾರಾದಂತಹ ಬೇರೆ ಬೇರೆ ರೆಸಿಪೀಸ್ಗಳಾಗಿರ್ಬೋದು, ಎಷ್ಟೋ ಜನರ ಮನೆಯಲ್ಲಿ ನೀವು ಟ್ರೈ ಮಾಡಿರ್ಬೋದು, ಅಥವಾ ಅದು ಟ್ರೈ ಮಾಡಿ ಆದ ನಂತರ ಅದರ ರುಚಿ ಚೆನ್ನಾಗಿ ಬಂದಾಗ ಮತ್ತೆ ಮತ್ತೆ ಮಾಡಿ ಎಲ್ರಿಗೂ ಅದನ್ನು ಉಣಬಡಿಸಿರ್ಬೋದು. ಸೊ ಯಾವಾಗ ಒಂದು ಅಡುಗೆ ಚೆನ್ನಾಗಾಗುತ್ತೆ ಅದು ಎಲ್ರಿಗೂ ಖುಷಿ ಆಗುತ್ತೆ. ಯಾವುದೇ ರೀತಿಯ ಒಂದು ಟೆನ್ಷನ್ ಇದ್ರೂ ಕೂಡ ಹೊಟ್ಟೆ ಫುಲ್ ಆದಾಗಂತೂ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಸೊ ಹಾಗಾದರೆ ಯಾವಾಗಲೂ ಆ ಫುಡ್ ಅಂತೂ ದಿ ಬೆಸ್ಟ್ ಆಗಿರಬೇಕು. ಸೊ ನಮ್ಮ ಇವತ್ತಿನ ಅಡುಗೆ ಮನೆಯಲ್ಲಿ ದಿ ಬೆಸ್ಟ್ ಫುಡ್ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಗೆಸ್ಟ್ ಆಗಿ ಶ್ರೀಮತಿ ಸುಧಾ ಸುಂದರ್ ಅವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದಾರೆ ಮೇಡಮ್. ಎಸ್. ಸೊ ಲಾಸ್ಟ್ ಟೈಮ್ ಅಡುಗೆ ಮನೆಗೆ ಬಂದಾಗ ಬರ್ಫಿ ಎಲ್ಲ ಹೇಳ್ಕೊಟ್ಟಿದ್ರಿ. ಹೌದು, ತುಂಬಾ ಚೆನ್ನಾಗಿತ್ತು ಅದು. ಥ್ಯಾಂಕ್ ಯು. ಮನೆಯಲ್ಲಿ ಟ್ರೈ ಮಾಡಿ ಎಲ್ರಿಗೂ ಖುಷಿ ಬೇರೆ ಆಯ್ತು. ಅದಕ್ಕೆ ನಾನು ಹೇಳಿದೆ ವೀಕ್ಷಕರಿಗೆ, ಯಾವಾಗ ಹೊಸದಾದಂತಹ ಅಡುಗೆಯನ್ನು ಮನೇಲಿ ಟ್ರೈ ಮಾಡಿದಾಗ ಎಲ್ರಿಗೂ ಖುಷಿ ಆಗುತ್ತೆ ಅಲ್ವಾ? ಸೊ ನೀವು ಬಂದಾಗ ಪ್ಲಸ್ ಪಾಯಿಂಟ್ ಅದೇ, ಏನಾದರೂ ಹೊಸತಿರುತ್ತೆ. ಆ್ಯಂಡ್ ವಾಟ್ ಸ್ಪೆಷಲ್ ಇವತ್ತು? ಇವತ್ತು ಅವಲಕ್ಕಿ ಬಟಾಟೆ ಮಸಾಲ ರೊಟ್ಟಿ. ಓಕೆ. ಇನ್ನೊಂದು ಮಿಲ್ಲೆಟ್, ಕೂಡೋ ಮಿಲ್ಲೆಟ್, ಹಾಂ, ಅದರ ದೋಸೆ. ದೋಸೆ. ಸೊ 2 ದೋಸೆನಾ ಅಥವಾ ರೊಟ್ಟಿ? ಇದು ರೊಟ್ಟಿ, ದೋಸೆ. ಓಕೆ ಮೇಡಮ್, ಹೋಗುವ ನಮ್ಮ ಕಿಚನಿಗೆ ಬನ್ನಿ. ಓಕೆ ಮೇಡಮ್, ಫಸ್ಟ್ ಹಾಗಾದ್ರೆ ಏನು ಮಾಡ್ತಾ ಇರೋದು? ಇದು ಅವಲಕ್ಕಿ ಪೌಡರ್ ಮಾಡ್ಕೊಳ್ಬೇಕು. ಅವಲಕ್ಕಿ ಪೌಡರ್ ಮಾಡ್ಕೊಳ್ಳೋದು. ಸೊ ಅವಲಕ್ಕಿದ್ರು ಮಸಾಲ ರೊಟ್ಟಿ ಹೇಳಿದ್ರಿ ನೀವು? ಹೌದು. ಓಕೆ. ಸೊ ಪೌಡರ್ ಮಾಡ್ಕೊಡುದಾ? ಹೌದು. ಖಾಲಿ ಬರೀ ಅವಲಕ್ಕಿ ಅಷ್ಟೇ? ಹೌದು. ಸಾಕು ಸಾಕು. ಒಂದು ಬಾಣಲಿ ಬೇಕು. ಗ್ಯಾಸ್ ಹಚ್ತೇನೆ. ಹಾಂ, ಹಚ್ಚಿ. ಸ್ವಲ್ಪ ಆಯಿಲ್ ಬೇಕು, 1 ಸ್ಪೂನ್. ಸೊ ಇದು ವಿಟಮಿನ್ A, D, E ಇರುವಂತಹ ಬೆಸ್ಟ್ ಸನ್ ಪ್ರೀಮಿಯಂ ರಿಫೈನ್ಡ್. ನಾನು ಇದೇ ಯೂಸ್ ಮಾಡೋದು. ಹೌದಾ? ಸಾಕಷ್ಟು? ಹಾಂ, ಸಾಕು. ಸೊ ಯೂಶ್ವಲಿ ಅವಲಕ್ಕಿಯಲ್ಲಿ ಬೇರೆ ಬೇರೆ ಬ್ರೇಕ್ಫಾಸ್ಟ್ ಆಗುತ್ತೆ, ಬಟ್ ಇದನ್ನು ಅವಲಕ್ಕಿ ಹುಡಿ ಮಾಡ್ಕೊಂಡು ಮಾಡುವಂಥದ್ದು, ಡೈರೆಕ್ಟ್ ಅಲ್ಲ. ಹೌದು, ಇದು ಏನು ಗೊತ್ತಾಗೋದಿಲ್ಲ, ಅದು ಯಾವುದನ್ನು ಗೊತ್ತಾಗೋದು. ಸಾಸಿವೆ ಮತ್ತು ಜೀರಗ. ಸೊ ಇದು ಒಂಥರ ಒಗ್ಗರಣೆ ಥರ ಮಾಡೋದಾ? ಹೌದು. ಮತ್ತು ಶುಂಠಿ ಪೇಸ್ಟು. ಇದು ಮತ್ತು ರೆಡ್ ಚಿಲ್ಲಿ, ಇದು ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್. ಅದೊಂದು ಕಲರ್ಫುಲ್ ಆಗಿರುತ್ತೆ. ಮತ್ತು ಟರ್ಮರಿಕ್ ಪೌಡರ್. ಅರುಣಾದವರ ಅರಶಿನ ಹುಡಿ ಹಾಕ್ಲಿಯಾ? ಹಾಂ, ಹಾಕಿ. ಧನಿಯಾ ಪೌಡರ್. ಹಾಂ, ಸಾಕು ಸಾಕು. ಬೇರೆ ನೀರು 1 ಕಪ್. ನೀರು ಹಾಕ್ಲಿಯಾ? ಕಡಿಪತ್ತ 1 ನಿಮಿಷ.
ಹಾಕುದಾ? ನೀರು ಯಾವುದು ಕಪ್ನಲ್ಲಿ ತೊಗೊಂಡಿದ್ವಿ ಇದು ಎಷ್ಟಿದೆಯೋ ಅಷ್ಟು ನೀರು ಹಾಕಬೇಕು. ಓಕೆ. ಇದೆಷ್ಟು ಸೊ ಹುಡಿ ಇದು ಎಷ್ಟಿರುತ್ತೆ ನೀರು ಹಾಕಬೇಕು. ಮುಕ್ಕಾಲು ಕಪ್. ಸೊ ಎಷ್ಟು ನಮ್ದು ಹುಡಿ ಇರುತ್ತೆ ಅಷ್ಟು ನೀರು. ಸಾಕು ಸಾಕು. ಸಾಲ್ಟ್ ಸ್ವಲ್ಪ ಬಾಯ್ಲ್ ಆಗಬೇಕು. ಓಕೆ. ಮತ್ತು ಬಟಾಟೆ ಇದು ಇದು ಪೊಟ್ಯಾಟೋಸ್ ಪೊಟ್ಯಾಟೊ ಕ್ರೇಪ್ ಮಾಡಿದ್ದು. ಕ್ರೇಪ್ ಮಾಡಿದ್ದು ಬೇಯಿಸಿ ಅಥವಾ ಹೇಗೆ? ಬೇಯಿಸಿಲ್ಲ, ಬೇಯಿಸಿಲ್ಲ, ಹೀಗೇನೆ ಸ್ವಲ್ಪ ಹೊತ್ತು ಇಟ್ಟರೆ ಅದು ಬ್ಲ್ಯಾಕ್ ಆಗ್ತದಿಲ್ಲ. ಓಕೆ ಓಕೆ. ಸೊ ಬೇಯಿಸದ ಪೊಟ್ಯಾಟೋನು ಡೈರೆಕ್ಟ್ ಕ್ರೇಪ್ ಮಾಡಿ. ಓಕೆ. ಸೊ ಈ ಪೊಟ್ಯಾಟೊ ಬದಲಿಗೆ ಒಂದು ವೇಳೆ ಪೊಟ್ಯಾಟೊ ಪ್ಲೇಸಲ್ಲಿ ಬೇರೆ ಏನಾದರೂ ಹಾಕ್ಲಿಕ್ಕೆ ಆಗುತ್ತಾ? ಕ್ಯಾಬೇಜ್ ಈ ಥರ ತುರುವಿ ಮಾಡ್ಬೋದು. ಹಾಕ್ಬೋದು. ಓಕೆ. ಇದು ಥರ ಹುಡಿ ಹಾಕಿ ಬಿಡು. ಪುಡಿ ಹಾಕಿದ್ದು. ಓಕೆ. ಇದು ಅವಲಕ್ಕಿ ಮಾಡ್ತಾರೆ, ಒಬ್ಬೊಬ್ಬರು ರೈಸ್ ಪೌಡರ್ನಲ್ಲೇ ಮಾಡ್ತಾರೆ. ಅದು ಸೊ ಅಕ್ಕಿ ಹುಡಿಯಲ್ಲೂ ಮಾಡ್ಬೋದು. ಅಕ್ಕಿ ಹುಡಿನಲ್ಲಿ ಮಾಡ್ಬೋದು. ಅಷ್ಟೇ ಆಯ್ತದು. ಆಯ್ತಾ? ಆಯ್ತು. ನೆಕ್ಸ್ಟ್ ಸ್ವಲ್ಪ ಆರಬೇಕು 5 ನಿಮಿಷ. ಓಕೆ. ಇದು ಸ್ವಲ್ಪ ಬೌಲ್ನಲ್ಲಿ ಹಾಕ್ಕೊಳ್ವಾ? ಸ್ವಲ್ಪ ಆರಬೇಕು, ತಣ್ಣಗಾಗಬೇಕು. ಓಕೆ. ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಓಮಕಾಳು ಹಾಕಬೇಕು. ಓಕೆ. ಯಾಕಂದರೆ ಬಟಾಟೆ ಹಾಕಿದ್ದೀವಲ್ಲ, ಸ್ವಲ್ಪ ಅದು ಗ್ಯಾಸ್, ಅದಕ್ಕೆ ಸ್ವಲ್ಪ ಓಮಕಾಳು. ಸ್ವಲ್ಪ ಬೈಂಡಿಂಗ್ಗೆ 1 2 ಸ್ಪೂನು ಗೋಧಿ ಹಿಟ್ಟು ಹಾಕ್ತೀನಿ. ಓಕೆ. ಯಾಕಂದರೆ ರೊಟ್ಟಿ ಆಗಿರೋದ್ರಿಂದ ಅದರ ಬೈಂಡಿಂಗ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಇದು ಹಾಗಾದ್ರೆ ಆಗಾಗಲೇ ಮಾಡಬೇಕಾಗತ್ತೆ. ಮಾಡಿ ಇಟ್ಟು ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ? ಹಿಟ್ಟು ರೆಡಿ ಮಾಡಿಟ್ಟು ಇಲ್ಲ, ಮಾಡ್ಬೋದು. ಓಕೆ. ಹೇಗೆ ಬೇಕಾದ್ರೂ ಮಾಡ್ಬೋದು. ಸೊ ಹಾಗಾದ್ರೆ ಹಿಟ್ಟು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟು ಮಾಡ್ಬೋದು. ಹೌದು, ಮಾಡ್ಬೋದು. ಅಷ್ಟರೊಳಗೆ ದೋಸೆ ತವ ಸ್ಟವ್ನಲ್ಲಿ ಇಟ್ಟು ಸ್ಲಿಮ್ಮಲ್ಲಿ ಇಡಿ. ಇದು ರೌಂಡ್ ಶೇಪ್ ಬರಲಿಕ್ಕೆ ಈ ಥರ ಕಟ್ ಮಾಡಿ ತೆಗಿಯೋದು. ಹಾಂ. ಸ್ವಲ್ಪ ಗ್ರೀಸ್ ಮಾಡಿ ಆಯಿಲ್. ಎಣ್ಣೆ ಹಾಕಿ. ಆಯಿತು. ಸೊ ಇದು ಆಲ್ರೆಡಿ ಸ್ವಲ್ಪ ಬ್ರೌನಿಶ್ ಕಲರ್ ಇರೋದ್ರಿಂದ ಹೇಗೆ ಗೊತ್ತಾಗುತ್ತೆ ಫ್ರೈ ಅಂತ? ಸ್ವಲ್ಪ ಇನ್ನೂ ರೆಡ್ ಬರುತ್ತೆ, ಇಲ್ಲ ಸ್ವಲ್ಪ ಕಲರ್ ಆಗುತ್ತಾ? ಇದಾಗಿತ್ತು. ರೋಸ್ಟ್ ಆಗ್ತಾ ಬರ್ತದೆ. ರೋಸ್ಟ್ ಆಗ್ತದೆ. ಹಾಂ. ಓಕೆ. ಆಯಿತು ಆಯಿತು. ಆಫ್ ಮಾಡೋಲ್ಲ? ಆಫ್ ಮಾಡಿ. ಥರ ನೋಡ್ಲಿಕ್ಕೆ ಕಜ್ಜಾಯ ಥರ ಕಾಣ್ತಾ ಇದೆ.
ಆಯಿತು. ಅವಲಕ್ಕಿ ಮಸಾಲ ರೊಟ್ಟಿ ರೆಡಿ ಅಲ್ವಾ? ರೆಡಿ. ಓಕೆ, ಟೇಸ್ಟ್ ನೋಡಿ ಹೇಳಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಅವಲಕ್ಕಿ ಮಸಾಲ ರೋಟಿ ನೋಡ್ಲಿಕ್ಕೆ ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಅವಲಕ್ಕಿಯಲ್ಲಿ ಒಂದು ಸ್ವಲ್ಪ ಹೊಸತಾಗಿ ದೋಸೆ ಬೇರೆನೂ ಅಲ್ಲ, ರೊಟ್ಟಿ ಥರ ಮಾಡಿಕೊಟ್ಟಿದ್ದಾರೆ. ತುಂಬ ಈಸಿ ಆ್ಯಕ್ಚುಲಿ. ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅಂತ ಒಮ್ಮೆ ನೀವು ನೋಡ್ಕೊಟ್ಟೆ. ಅವಲಕ್ಕಿ ಮಸಾಲಾ ರೊಟ್ಟಿ ತಯಾರಿಸೋ ವಿಧಾನ. ಮೊದಲು ದಪ್ಪ ಅವಲಕ್ಕಿಯನ್ನು ಪುಡಿ ಮಾಡಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ ಜೀರಿಗೆಯನ್ನು ಸಿಡಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಫ್ಲೇಕ್ಸ್, ಅರುಣ ಅರಿಶಿನ ಪುಡಿ, ಧನಿಯಾ ಪುಡಿ, ಕರಿಬೇವು ಹಾಕಿ ಹುರಿದು ಅವಲಕ್ಕಿ ಪುಡಿಯ ಸಮ ಪ್ರಮಾಣದಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಆನಂತರ ತುರಿದ ಆಲೂಗಡ್ಡೆ, ಅವಲಕ್ಕಿ ಪುಡಿ ಹಾಕಿ ನೀರು ಆವಿಯಾಗುವವರೆಗೂ ಬೇಯಿಸಿ. ತಣ್ಣಗಾದ ನಂತರ ಓಂಕಾಳು 2 ಚಮಚ ಗೋಧಿ ಹಿಟ್ಟು ಹಾಕಿ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಳ್ಳಿ. ಬಳಿಕ ದಪ್ಪನೆ ಲಟ್ಟಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ರೊಟ್ಟಿಯನ್ನು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಅವಲಕ್ಕಿ ಮಸಾಲ ರೊಟ್ಟಿ ಸವಿಯಲು ಬಲು ರುಚಿ. ಅವಲಕ್ಕಿ ರೋಟಿ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ಒಂದು ದೋಸೆ ರೆಡಿ ಆಗಲಿಕ್ಕಿದೆ. ಯಾವುದರ ದೋಸೆ, ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು, ಏನು ಐಡಿಯಾ ಇಲ್ಲ. ಸೊ ನಾವೆಲ್ಲ ರೆಡಿ ಮಾಡಿ ಇಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂತಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಆಗಲೇ ಹೇಳಿದೆ ನಾನು ಒಂದು ದೋಸೆ ತಯಾರು ಮಾಡ್ತಾರಂತ ಹೇಳಿ. ಸೊ ಯಾವ್ದ್ರ ದೋಸೆ ಯಾವ ಥರ ಮಾಡ್ಕೊಳ್ಳೋದು ಬನ್ನಿ. ಎಸ್ ಮೇಡಮ್, ಸೊ ನೆಕ್ಸ್ಟ್ ರೆಸಿಪಿ ಏನು ಹೇಳಿದ್ರಿ ನೀವು? ಇದು ಕೂಡೋ ಮಿಲ್ಲೆಟ್. ಕೂಡೋ ಮಿಲ್ಲೆಟ್ ದೋಸೆ. ಓಕೆ, ಅದರ ದೋಸೆ. ಸೊ ಕೂಡೋ ಮಿಲ್ಲೆಟ್ ಅಂತ ಹೇಳಿದ್ರೆ ಅದು ಯಾವ ಥರ ಇರುತ್ತೆ ಅಂದರೆ ಏನದು? ಕನ್ನಡನಲ್ಲಿ ಹರ್ಕ ಮಿಲ್ಲೆಟ್ ಅನ್ನು ಹೇಳ್ತಾರೆ. ಅದು ಅಕ್ಕಿ ಇಲ್ಲ, ಅದು ಧಾನ್ಯ. ಅದು ಓಕೆ ಓಕೆ ಓಕೆ. ಈಗ ಎಲ್ಲ ಡಯಾಬಿಟಿಸ್ಗೆ ಇದೇ ತಗೊಳ್ತಾರೆ. ಸರಿ. ಹೆಲ್ತ್ ಫೈಬರ್ ಜಾಸ್ತಿ, ಹೆಲ್ತ್ಗೆ ಒಳ್ಳೆಯದು, ವಿಟಮಿನ್ಸ್ ಜಾಸ್ತಿ ಇದೆ. ಓಕೆ, ಒಂಥರ ಧಾನ್ಯದ ಥರನೇ. ಇದು ಧಾನ್ಯ ಥರ ಇಲ್ಲ, ಸಿರಿಧಾನ್ಯದಲ್ಲಿ ಒಂದು. ಓಕೆ, ಸಿರಿಧಾನ್ಯಗಳಲ್ಲಿ ಇದು ಕೂಡ ಒಂದು. ಅದು ಓಕೆ ಓಕೆ, ಸ್ಟಾರ್ಟ್ ಮಾಡೋಣ ಮೇಡಮ್. ಹೇಗೆ? ಇದು ನೆನೆಸಿಟ್ಟು ತೊಗೊಂಡು ಬಂದಿದ್ದೇನೆ. ನೈಟ್ ಫುಲ್ ಒಂದು 7 ಅವರ್ಸ್ ನೆನೆಸಿಡಬೇಕು. ಇಲ್ಲಾಂದರೆ 5 ಅವರ್ಸ್ 6 ಅವರ್ಸ್ ನೆನೆಸಿದ್ರೆ 5 to 7 hours. 5 to 7 ಅವರ್ಸ್ ನೆನೆಸಿಟ್ಟು ಬಂದಿದ್ದೇನೆ. ಮತ್ತು ಇದಕ್ಕೆ ಧನಿಯಾ, ರೆಡ್ ಚಿಲ್ಲಿ, ಮೆಂತ್ಯ, ಜೀರಾ ಎಲ್ಲ ಅದು ಕೂಡ ನೆನೆಸಿಟ್ಟಿದ್ದೇನೆ. ಓಕೆ, ಎಲ್ಲ ನೆನೆಸಿ. ಓಕೆ. ಮತ್ತು ಇದು ಹುಣಸೆಹಣ್ಣು, ಹುಳಿ, ಓಕೆ, ತೆಂಗಿನಕಾಯಿ ಬೇಕು, ಸ್ವಲ್ಪ ಬೆಲ್ಲ ಬೇಕು. ಸರಿ. ಇದು ಒಟ್ಟಿಗೆ ಇದು ಟೊಮೆಟೊ ಹಾಕ್ತೀನಿ. ಓಕೆ, ಟೊಮೆಟೊ ಗ್ರೈಂಡ್ ಮಾಡಬೇಕು. ಓಕೆ, ಸ್ವಲ್ಪ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡೋದಿದ್ದೀನಿ ಫಸ್ಟ್ ಅದು ಸ್ವಲ್ಪ. ಸೊ ನೆನೆಸಿಟ್ಟಂತೆ ಧನಿಯಾ, ಮೆಂತ್ಯ, ಜೀರಾ ಮತ್ತು ಟೊಮೆಟೊ ಸ್ವಲ್ಪ ಗ್ರೈಂಡ್ ಮಾಡಿ ಮತ್ತೆ ತೆಂಗಿನಕಾಯಿ ಹಾಕಿ ಮತ್ತೆ ಉಳಿದದ್ದು ಹಾಕೋದಾ? ತೆಂಗಿನಕಾಯಿ. ಓಕೆ, ತೆಂಗಿನಕಾಯಿ ಎಷ್ಟು ಬೇಕಾಗುತ್ತೆ? ಸ್ವಲ್ಪ ಒಂದು ಮುಷ್ಟಿ ಇದ್ರೆ ಸಾಕುತ್ತೆ. ಶುಂಠಿ, ಸ್ವಲ್ಪ ಬೆಲ್ಲ, ಉಪ್ಪು ಅಲ್ವಾ? ಸಾಲ್ಟ್, ಮತ್ತು ಗ್ರೀನ್ ಚಿಲ್ಲಿ ಒಂದು. ಓಕೆ, ಅಷ್ಟೇ. ಅಷ್ಟೇನಾ? ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ನೈಸಾಗಿ ರುಬ್ಬಬೇಕು. ಆಯಿತು.
ಅಷ್ಟರೊಳಗೆ ನಾವು ಬಾಣಲೆ ಇದು ದೋಸೆಗೆ ಕಲ್ಲು. ಸೊ ಆ್ಯಕ್ಚುಲಿ ಈಗಿನ ಟೈಮಲ್ಲಿ ಸಿರಿಧಾನ್ಯಗಳಲ್ಲೆಲ್ಲ ಬೇರೆ ಬೇರೆ ವೆರೈಟಿ ರೆಸಿಪೀಸ್ಗಳು ಬರುತ್ತೆ ಅಲ್ವಾ? ಸೊ ರೆಡಿ ಇಡ್ಲಿ ಮಾಡ್ಬೋದು. ಇದರಲ್ಲಿ ಏನು ಉದ್ದಿನ ಬೇಳೆ ಹಾಕಲಿಲ್ಲ, ಬೇರೆ ಏನು ಹಾಕಲಿಲ್ಲ, ಬರೀ ಇದು ಅಷ್ಟೇ. ಓಕೆ ಓಕೆ. ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ. ಸೊ ಇಷ್ಟು ರುಬ್ಕೊಂಡಾದ್ರೆ ನಮ್ದು ಹಿಟ್ಟು ರೆಡಿ ಆದಾಗೆ. ಹೌದು. ಓಕೆ. ಸ್ವಲ್ಪ ಗ್ರೀಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಓಕೆ. ಸೊ ನೀರು ಕೈಗೆ ಹಾಕ್ಲಾ? ಸಾಕು ಸರ್. ಅದು ಯಾಕೆ ಆ ಥರ ಮಾಡೋದು? ಆವಾಗ ತೆಗಿಲಿಕ್ಕೆ ಬರ್ತದೆ. ಈಗ ಆಯಿಲ್ ಇದ್ದರೆ ತೆಗಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಒಂಥರ ಇದಾಗ್ತದೆ. ಮುಚ್ಚಲೆ ಪುಡಿ ಮುಚ್ಚುದಾ? ಸ್ವಲ್ಪ ಪುದೀನವಾ? ಪುದೀನ. ಆಯ್ತದು. ಆಯಿತು. ಆಫ್ ಮಾಡಲಿಯಾ? ಆಫ್ ಮಾಡಿ. ಓಕೆ. ಚಟ್ನಿ ಜೊತೆಗೆ ಕೊಟ್ಟಿದ್ದೇನೆ. ಓಕೆ. ಟೇಸ್ಟ್ ನೋಡಿ ಹೇಳಿ. ಸೊ ಸಿರಿಧಾನ್ಯದಲ್ಲಿ ಒಂದಾದಂತಹ ದೋಸೆ ಅಲ್ವಾ? ಏನು ಹೇಳಿದ್ರಿ ಇದ್ರ ಹೆಸರು? ಕೂಡೋ ಮಿಲ್ಲೆಟ್. ಕೂಡೋ ಮಿಲ್ಲೆಟ್. ಓಕೆ. ಎಸ್. ಸೊ ವೀಕ್ಷಕರೇ, ಕೂಡೋ ಮಿಲ್ಲೆಟ್ ಅಂದರೆ ಸಿರಿಧಾನ್ಯಗಳಲ್ಲಿ ಬರುವಂತಹ ಒಂದು ಧಾನ್ಯ ಇದು. ಸೊ ಅದನ್ನು ಯೂಸ್ ಮಾಡ್ಕೊಂಡು ದೋಸೆ ಮಾಡಿ ಕೊಟ್ಟಿದ್ದಾರೆ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು. ಕೂಡೋ ಮಿಲೆಟ್ ದೋಸೆ ತಯಾರಿಸೋ ವಿಧಾನ. ಮೊದಲು ಕೂಡೋ ಮಿಲೆಟ್ ಅಂದರೆ ಅರ್ಕವನ್ನು 6 ರಿಂದ 7 ಗಂಟೆಯವರೆಗೆ ನೆನೆಸಿಡಿ. ನಂತರ ಇದರ ಜೊತೆ ನೆನೆಸಿಟ್ಟ ಧನಿಯಾ, ಮೆಂತೆ ಹಾಗೂ ಜೀರಿಗೆ, ಟೊಮ್ಯಾಟೊ ಸೇರಿಸಿ ರುಬ್ಬಿಕೊಳ್ಳಿ. ಸ್ವಲ್ಪ ಸಣ್ಣಗಾದ ನಂತರ 1 ಕಪ್ ತೆಂಗಿನ ತುರಿ, ಶುಂಠಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಸ್ವಲ್ಪ ತೆಳು ಮಾಡಿಕೊಂಡು ಕಾದ ತವಾದ ಮೇಲೆ ಎಣ್ಣೆ ಸವರಿ ನೀರನ್ನು ಚಿಮುಕಿಸಿ. ಆ ಬಳಿಕ ದೋಸೆ ಹುಯ್ದು ಬದಿಯಿಂದ ಎಣ್ಣೆ ಹಾಕಿ ಮೇಲಿನಿಂದ ಪುದೀನ ಸೊಪ್ಪು ಉದುರಿಸಿ 2 ಕಡೆ ಕಾಯಿಸಿ. ಈಗ ತಯಾರ್ ಬಿಸಿ ಬಿಸಿಯಾದ ಆರೋಗ್ಯಕರ ಕೂಡೋ ಮಿಲೆಟ್ ದೋಸೆ. ಎಸ್ ಮೇಡಮ್. ಸೊ ಒಂದು ಕಡೆ ರೊಟ್ಟಿ, ಇನ್ನೊಂದು ದೋಸೆ, 2 ರೆಡಿ ಇದೆ. ಟೇಸ್ಟ್ ನೋಡುವಾಗ. ಹೌದು, ಟೇಸ್ಟ್ ನೋಡಿ. ಎಸ್. ಸೊ ಅವಲಕ್ಕಿಯಲ್ಲಿ ಮಾಡಿದಂಥ ರೊಟ್ಟಿ ತಗೊಳ್ಳಿ ಮೇಡಮ್. ಅವಲಕ್ಕಿ ಪೊಟ್ಯಾಟೊ ಮಸಾಲಾ ರೋಟಿ. ಸೊ ಸಾಸ್ ಬೇರೆ ತಂದಿದ್ದೀರಾ. ತುಂಬ ಸಿಂಪಲ್ ಆದಂಥ ದೋಸೆ ನೋಡಲಿಕ್ಕೆ, ಬಟ್ ಟೇಸ್ಟಲ್ಲಿ ಬೇರೆ ಬೇರೆ ರೀತಿಯ ಟೇಸ್ಟ್. ಒಂದು ಕಡೆ ಅವಲಕ್ಕಿದ್ದು ಮೈಲ್ಡ್ ಟೇಸ್ಟ್ ಜೊತೆಗೆ ಪೊಟ್ಯಾಟೊ ಆ ಒಗ್ಗರಣೆ ಹಾಕಿದ್ದೀರಲ್ವಾ, ಅದು ನಿಜವಾದ ಟೇಸ್ಟ್ ಮೇಕರ್ ಇದರಲ್ಲಿ. ಹೌದು. ಆ ಒಗ್ಗರಣೆ ಅದರಲ್ಲಿ ಒಳ್ಳೆ ಬ್ಲೆಂಡ್ ಆಗಿರೋದ್ರಿಂದ
ಚೆನ್ನಾಗಿರೋಂಥ ಟೇಸ್ಟ್ ಕೊಡೋದು, ಒಂದು ರೊಟ್ಟಿ ಥರ ಸಖತ್ತಾಗಿದೆ. Thank ಈ ಥರ ನಾವು ಪರೋಟ ತಿಂತೇವಲ್ಲ ಅದೇ ಥರದ್ದು ಒಂಥರ ಟೇಸ್ಟ್, ಬಟ್ ಬೇರೆನೇ ಒಂದು. ಸೊ ಇದು ಟೇಸ್ಟ್ ನೋಡುವಾಗಲ್ಲ ಅದರ. ಸೊ ಸಿರಿಧಾನ್ಯಗಳಲ್ಲಿ ಇದು ಒಂದು ಅಂತ ಹೇಳಿದ್ರಿ ಚಟ್ನಿ ಜೊತೆ. ಆ್ಯಕ್ಚುಲಿ ಸಿರಿಧಾನ್ಯದಲ್ಲಿ ಮಾಡಿದಂಥ ಇದು ಗೊತ್ತೇ ಆಗಲ್ಲ, ಹೌದು. ಅಕ್ಕಿಯಲ್ಲೇ ಮಾಡಿದಾಗಿದೆ. ಯೂಶ್ವಲಿ ನಾವು ಮಾಡುವಂಥ ದೋಸೆ ಈ ಹಿಟ್ಟು ರುಬ್ಕೊಂಡು ಮಾಡ್ತೇವಲ್ಲ ಅದೇ ಥರ ಇದೆ, ಬಟ್ ಏನು ಚೇಂಜಸ್ ಗೊತ್ತಾಗಲ್ಲ. ಹೌದು. ಸೊ ಈ ಹೆಲ್ತ್ ಕಾನ್ಷಿಯಸ್ ಇದ್ದವರಿಗೆಲ್ಲ ಇದೆಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ. ವೆರಿ ನೈಸ್. ಎರಡೂ ಕೂಡ ಸಖತ್ತಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೇಗೆ ಅನಿಸ್ತು ನಿಮಗೆ ನಮ್ಮ ಅಡುಗೆ ಮನೆಯಲ್ಲಿ? ನನಗೆ ತುಂಬ ಖುಷಿ ಆಯಿತು. ಖುಷಿ ಆಯ್ತು. ಬರ್ತಾ ಇದ್ದೀರಾ, ನಿಮ್ಮದೇ ಅಡುಗೆ ಮನೆ ಥರ ಆಗಿದೆ. ಹೌದು ಅಲ್ವಾ? ನನ್ನ ಥರ ನಮ್ಮ ಮನೆ ಥರವೇ ಆಗ್ಬಿಟ್ಟು ಮನೆ ಥರನೇ ಆಗಿಬಿಟ್ಟಿದೆ. ಎಸ್. ಸೊ ಇದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆಯಿಂದ ಒಂದು ಸಣ್ಣ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಬ್ರೇಕ್ಫಾಸ್ಟಿಗೆ ಆಗುವಂತಹ ಸ್ಪೆಷಲ್ ರೆಸಿಪಿ ಹೇಳಿಕೊಟ್ರು. ಬಟ್ ಬ್ರೇಕ್ಫಾಸ್ಟಿಗೆ ಅಂತಲೇ ಅಲ್ಲ, ಯಾವ ಟೈಮಲ್ಲೂ ಮಾಡ್ಕೊಳ್ಬೋದು. ಇದ್ದಂಥದ್ದಂತಹ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ಇದನ್ನು ಹೇಗೆ ಮಾಡೋದಂತ ಹೇಳಿಕೊಟ್ರು. ಚೆನ್ನಾಗಿತ್ತು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಯಾರಾದರೂ ಗೆಸ್ಟ್ ಇರ್ತಾರೆ, ಮತ್ತೆರಡು ರೆಸಿಪಿಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನೋಡ್ತಾ ಇರಿ ಯಾವಾಗಲೂ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.